ಮಂಗಳೂರು ಹೊರವಲಯದ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಕ್ಕ ಎನ್ನುವ ಪ್ರದೇಶದಲ್ಲಿ ಅಕ್ರಮವಾಗಿ ನೆಲೆಸಿ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ 8 ಮಂದಿ ಬಾಂಗ್ಲಾದೇಶದ ಪ್ರಜೆಗಳನ್ನ ಸುರತ್ಕಲ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೊಹಮ್ಮದ್ ಮುಕ್ತಾರ್ ಅಲಿ 36, ಮೊಹಮ್ಮದ್ ಹುಸೈನ್ 44, ಮೊಹಮ್ಮದ್ ಅಜ್ರುಲ್ ಇಸ್ಲಾಂ, ಮೊಹಮ್ಮದ್ ಜಾಹಿದ್ ಹುಸೈನ್ 18 ವರ್ಷ, ಮೊಹಮ್ಮದ್ ಬೆಲಾಲ್ ಹುಸೈನ್ 36, ಮೊಹಮ್ಮದ್ ಹಸಿಬುಲ್ ಹಸನ್ ಶಾಂತೋ, ಮೊಹಮ್ಮದ್ ಸ್ಯಾಮ್ವೆಲ್ ಹಸನ್, ಮೊಹಮ್ಮದ್ ಸೀಬುರ್ ರೆಹಮಾನ್ ಇವರೆಲ್ಲರೂ ಕೂಡ ಬಾಂಗ್ಲಾದೇಶದ ಪ್ರಜೆಗಳು ಅಂತ ಗುರುತಿಸಲಾಗಿದೆ. ಎಲ್ಲರೂ ಕೂಡ ಬಾಂಗ್ಲಾದೇಶದ ರಾಜ್ಶಾಹಿ ಜಿಲ್ಲೆಯವರಾಗಿದ್ದಾರೆ. 3 ತಿಂಗಳ ಹಿಂದೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮೂಲಕ ಭಾರತಕ್ಕೆ ಬಂದಿದ್ದಾರೆ. ನಂತರ ಮುರ್ಷಿದಾಬಾದ್ನ ಪಶ್ಚಿಮ ಬಂಗಾಳದ ವಿಳಾಸವಿರುವ ಆಧಾರ್ ಕಾರ್ಡ್ಗಳಿಗೆ ಬಂಧಿತರು ತಮ್ಮ ಭಾವಚಿತ್ರಗಳನ್ನು ಅಂಟಿಸಿ ಕಲರ್ ಜೆರಾಕ್ಸ್ ಅನ್ನು ಮಾಡಿಸಿ 2 ತಿಂಗಳಿಂದ ಮುಕ್ಕಕ್ಕೆ ಬಂದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸದ್ಯ ಬಾಂಗ್ಲಾ ಪ್ರಜೆಗಳನ್ನ ಠಾಣೆಗೆ ಕರೆತಂದು ಪರಿಶೀಲನೆಯನ್ನ ಮಾಡಿ ಅವರ ಗುರುತಿನ ಚೀಟಿಯಾದ ನ್ಯಾಷನಲ್ ಐಡಿ ಕಾರ್ಡ್, ಜನನ ಪ್ರಮಾಣ ಪತ್ರ, ಕುಟುಂಬದವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ಸಂದರ್ಭ ಇವರೆಲ್ಲರೂ ಕೂಡ ಬಾಂಗ್ಲಾದೇಶದ ನಿವಾಸಿಗಳಂತ ದೃಢಪಟ್ಟಿದೆ. ಪತ್ತೆಯಾದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಸಂಪೂರ್ಣ ವಿವರ ಮತ್ತು ಅವರ ವಿರುದ್ಧದ ತನಿಖಾ ವರದಿಯನ್ನು ಮಂಗಳೂರು ನಗರ ಪೊಲೀಸರು ಈಗಾಗಲೇ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಸಲ್ಲಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ವಶಕ್ಕೆ ಪಡೆದಿರುವ ವಿದೇಶಿ ಪ್ರಜೆಗಳನ್ನು ಸದ್ಯದಲ್ಲೇ ಭಾರತದಿಂದ ಕಾನೂನುಬದ್ಧವಾಗಿ ಅವರ ತಾಯ್ನಾಡಿಗೆ ಗಡೀಪಾರು ಮಾಡುವ ಪ್ರಕ್ರಿಯೆಯನ್ನು ನಾವು ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ.